ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮ ಜೊತೆ ಇವತ್ತಿದ್ದಾರೆ ರಾಮಕೃಷ್ಣ ಶರ್ಮಾ ಬಂಟಕಲ್. ಇವರು ಉಡುಪಿ ಕೃಷಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಸಿಕ್ಕಿದ್ದಾರೆ. ಬನ್ನಿ ಇವರ ಜೊತೆ ಮಾತಾಡಿಸುವ. ಸ್ವಲ್ಪ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ. ನಾನು ರಾಮಕೃಷ್ಣ ಶರ್ಮಾ ಬಂಟಕಲ್ ಅಂತೇಳಿ ನಾನು ವ್ಯಾಸಂಗ MCom ಮಾಡಿದ್ದೇನೆ. ಒಂದು 5 ವರ್ಷಗಳ ಕಾಲ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೇನೆ. ಆಮೇಲೆ ಏನು ಅಂತೇಳಿ ಹೇಳಿದರೆ ಕೃಷಿಯ ಬಗ್ಗೆ ಚಿಕ್ಕಂದಿನಿಂದಲೂ ಬಹಳ ಆಸಕ್ತಿ. ಹಾಗಾಗಿ ನಾನೇನು ಅಂತೇಳಿ ಹೇಳಿದರೆ ಕೃಷಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ನಾನು ಸಾಧಾರಣ ಡಿಗ್ರಿಯಲ್ಲಿರುವಾಗಲೇ ನಾನು ಕೃಷಿಯ ಬಗ್ಗೆ ತಿಳ್ಕೊಂಡೆ. ಎಲ್ಲ ಕೃಷಿ ಪುಸ್ತಕಗಳನ್ನು ಓದಿದೆ ನಾನು. ಆವಾಗ ಏನು ದುರಂತ ಆಯಿತು ನನ್ನ ಜೀವನದಲ್ಲಿ ಏನು ಅಂತೇಳಿ ಹೇಳಿದರೆ, ಆವಾಗ ಹಸಿರು ಕ್ರಾಂತಿ ಅಂತೇಳಿ ಹೇಳಿಕೊಂಡು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಒಂದು ಬಳಕೆ ವಿಪರೀತವಾಗಿ ಮಾಡಬೇಕು ಹೇಳುವಂಥ ದೃಷ್ಟಿಯಲ್ಲಿ ಎಲ್ಲರೂ ಈ ಕೃಷಿ ವಿಜ್ಞಾನಿಗಳು ಅವರೆಲ್ಲ ತೊಡಗಿಕೊಂಡಿದ್ದರು. ಅಂಥ ಸಂದರ್ಭದಲ್ಲಿ ನಾನು ಸಹ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಲಿಕ್ಕೆ ಹೋದೆ. ನಾನು ಅವರೇನು ಹೇಳಿದರು ಅಂತೇಳಿದರೆ, ಈ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಹಾಕದೆ ಕೃಷಿಯೇ ಸಾಧ್ಯ ಇಲ್ಲ ಅಂತ ಹೇಳಿದರು. ಆದ್ದರಿಂದಾಗಿ ನಾನೇನು ಮಾಡಿದೆ ಅಂತೇಳಿ ಹೇಳಿದರೆ, ವಿಪರೀತವಾದಂಥ ಒಂದು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು 80ನೇ ಇಸ್ವಿಯಲ್ಲಿ ಉಪಯೋಗ ಮಾಡಿದೆ. ಇದರಿಂದ ಏನಾಯಿತು ಅಂತೇಳಿ ಹೇಳಿದರೆ, ಇಡೀ ಕೃಷಿಯಲ್ಲಿ ನಷ್ಟ ಅನುಭವಿಸಿದೆ ನಾನು. ಎಷ್ಟು ನಷ್ಟ ಅಂತೇಳಿ ಹೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಷ್ಟವನ್ನು ಅನುಭವಿಸಿದೆ. ಆಮೇಲೆ ನಾನು ತಿಳ್ಕೊಳ್ಳಿಕ್ಕೆ ಹೋಗುವಾಗ ಏನು ಗೊತ್ತಾಯಿತು ಅಂತೇಳಿ ಹೇಳಿದರೆ, ಈ ಸಾವಯವ ಕೃಷಿಯಿಂದ ಮಾತ್ರ ನಮ್ಮದು ಅಭಿವೃದ್ಧಿ ಸಾಧ್ಯ ಅಂತೇಳಿ ಹೇಳಿ ಗೊತ್ತಾಯಿತು. ಆದರೆ 15 ವರ್ಷಗಳ ಕಾಲ ಈ ರಾಸಾಯನಿಕ ಕೃಷಿಯಿಂದ ಪಟ್ಟಪಾಡು ಹೇಳಿ ಪ್ರಯೋಜನ ಇಲ್ಲ. ಆದರೆ ಸಾವಯವ ಕೃಷಿ ಮಾಡಿದ ಮೇಲೆ ಅಭಿವೃದ್ಧಿ ಆಯಿತು. ಈಗ ಎಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ಹೇಳಿದರೆ ಅದನ್ನು ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನಗೀಗ ಒಂದು 15 ಚೆಂಡು 20 ಚೆಂಡು ಮಲ್ಲಿಗೆ ಹೂವು ಆಗ್ತದೆ. ನೀವೇ ಎಣಿಸಿ ಎಷ್ಟು ಆದಾಯ ಬರ್ತದೆ ಅಂತೇಳಿ ಹೇಳಿಕೊಂಡು. ಇದಕ್ಕೆ ನಾವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಆಗಲಿ ಕೀಟನಾಶಕಕ್ಕೆ ಖರ್ಚು ಮಾಡುವುದಿಲ್ಲ. ಪೂರ್ತಿ ಹಣ ನಾವು ಹೂ ಕೊಯ್ದವರಿಗೆ ಮತ್ತು ನಮಗೆ ಸಿಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಅಂತೇಳಿ ಹೇಳಿದರೆ ಅರ್ಧವಾಸಿ ಹಣ ನಾವು ರಾಸಾಯನಿಕಗಳಿಗೆ ಕೊಡಬೇಕಾಗ್ತದೆ. ಅಷ್ಟು ಒಳ್ಳೆಯ ವಿಧಾನದಲ್ಲಿ ಇವತ್ತು ನಾನು ಕೃಷಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಕೃಷಿಯಲ್ಲಿಯೂ ಅದೇ ರೀತಿ, ಅಂದರೆ ವೈಜ್ಞಾನಿಕ ಅಂತೇಳಿ ಹೇಳಿದರೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಹಾಕುವುದಲ್ಲ, ಯಾವುದರಿಂದ ನಮಗೆ ನಿರಂತರವಾದಂಥ ಒಂದು ಶಾಶ್ವತವಾದಂಥ ಇಳುವರಿ, ಅಧಿಕ ಇಳುವರಿ, ರೋಗ ಕೀಟಗಳು ಕಡಿಮೆ, ಮತ್ತು ಮಣ್ಣಿನ ಆರೋಗ್ಯ ಒಳ್ಳೆಯದು, ಪ್ರಕೃತಿಗೆ ಒಳ್ಳೆಯದು, ನಮ್ಮ ಆರೋಗ್ಯ ಒಳ್ಳೆಯದು, ಈ ರೀತಿ ಆಗುವಂಥ ಒಂದು ಒಳ್ಳೆಯ ಒಂದು ಕೃಷಿ ವಿಧಾನದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಬೇರೆಯವರಿಗೆ ಸಹ ಕೃಷಿ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ವಾರದಲ್ಲಿ 3 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ರೈತರ ಮನೆಯಲ್ಲಿ. ಯಾಕೆಂತ ಹೇಳಿದರೆ ಎಲ್ಲರೂ ತಪ್ಪು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ತಪ್ಪು ಕೃಷಿಯನ್ನು ಜನರು ಮಾಡಬಾರ್ದು, ಸರಿಯಾದ ಮಾಹಿತಿಯನ್ನು ಕೊಡಬೇಕು ಹೇಳಿಕೊಂಡು, ಮತ್ತು ನಾನು 15 ವರ್ಷಗಳ ಕಾಲ ಪಟ್ಟಂಥ ತೊಂದರೆ ಯಾವುದೇ ಒಬ್ಬ ರೈತನಿಗೆ ಬರಬಾರ್ದು ಅಂತೇಳಿ ಹೇಳಿಕೊಂಡು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಎಷ್ಟು ಉತ್ತಮವಾದಂಥ ಮಾಹಿತಿ ಅಂತ ಹೇಳಿದರೆ, ಒಂದು ಮಲ್ಲಿಗೆ ಗಿಡ ಇರುವವ 1,000 ರೂಪಾಯಿಯ ಡೊನೇಷನನ್ನು ನನಗೆ ಕೊಟ್ಟು ಅವನು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವನಿಗೆ ಅತ್ಯಂತ ಲಾಭ ಆಗ್ತದೆ. ಗೊತ್ತಾಯ್ತಾ ನಿಮಗೆ? ಅಷ್ಟು ಅದನ್ನು ಉಚಿತವಾಗಿ ಕೊಡ್ತೇವೆ ನಾವು. ಎಲ್ಲಿಗೂ ಬೇಕಾದರೂ ಕೊಡ್ತೇವೆ, ಎಲ್ಲಿ ಬೇಕಾದರೂ. ಈಗ ಬೈಂದೂರಿನಲ್ಲಿ ಕೊಡ್ತೇವೆ, ಬೀದರ್ನಲ್ಲಿ ಕೊಡ್ತೇವೆ, ಎಲ್ಲಿ ಮಾಹಿತಿ ಬೇಕೋ ಅಲ್ಲಿಗೆ ಕೊಡ್ತೇವೆ. ಯಾರ ಹತ್ರವೂ ಒಂದು ಪೈಸೆ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಯಾಕೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದರೆ, ರೈತರು ಮುಂದೆ ಬರಬೇಕು, ಅವರಿಗೆ ಸರಿಯಾದ ಮಾಹಿತಿ ಸಿಗಬೇಕು ಅಂತೇಳಿ. ಸರ್, ತುಂಬ ಜನ ನನಗೆ ಕ್ವಶನ್ ಕೇಳಿದರು. ನಾನೊಂದು ಮಲ್ಲಿಗೆ ವಿಡಿಯೋ ಹಾಕಿದ್ದೆ, ಅದರ ಬಗ್ಗೆ ತುಂಬ ಜನ ಕ್ವಶನ್ ಕೇಳಿದರು, ಯಾವ ರೀತಿ ಇದನ್ನು ಬೆಳಿಬಹುದು. ಮತ್ತು ಕೆಲವರು ದೂರದವರು ತುಮಕೂರು, ಬೆಳಗಾವಿ ಆಚೆಯವರೆಲ್ಲ ಕೇಳಿದರು, ನಮ್ಮೂರಲ್ಲಿ ಕೂಡ ಮಲ್ಲಿಗೆ ಕೃಷಿ ನಾವು ಮಾಡ್ಬೋದಾ ಅಂತ. ಸೊ ಅದರ ಬಗ್ಗೆ ನಿಮ್ಮ ಹತ್ರ ಕೇಳಲಿಕ್ಕಂತ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಮೊದಲನೇದಾಗಿ ನಾನು ಕೇಳ್ತಿದ್ದೇನೆ, ಮಲ್ಲಿಗೆ ಬೆಳೆಯುವಾಗ ಅದರಲ್ಲಿ ಆಗುವ ತಪ್ಪುಗಳು ಏನು? ಮಲ್ಲಿಗೆ ಬೆಳೆಯುವಾಗ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, 100ಕ್ಕೆ 99 ಮಂದಿ ತಪ್ಪುಗಳನ್ನು ಮಾಡ್ತಾರೆ. ಯಾಕೆ ತಪ್ಪುಗಳನ್ನು ಮಾಡ್ತಾರೆ ಅಂತೇಳಿ ಹೇಳಿದರೆ, ಮೊದಲನೇದಾಗಿ ಏನು ಅಂತ ಹೇಳಿದರೆ, ಅವರಿಗೆ ಮಲ್ಲಿಗೆ ಗಿಡಕ್ಕೆ ಏನು ಬೇಕು ಏನು ಬೇಡ ಹೇಳುವಂಥದ್ದು ಗೊತ್ತಾಗುವುದಿಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಮಲ್ಲಿಗೆ ಗಿಡ ಮಾತಾಡುವುದು ಅವರಿಗೆ ಗೊತ್ತಾಗುವುದಿಲ್ಲ. ಅದು ಒಂದನೇ ವಿಷಯ. ಎರಡನೇ ವಿಷಯ ಏನು ಅಂತೇಳಿ ಹೇಳಿದರೆ, ಎಲ್ಲರೂ ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ. ಪ್ರತಿಯೊಬ್ಬನು ಏನು ಅಂತೇಳಿ ಹೇಳಿದರೆ ಮಾಹಿತಿ ಕೊಡ್ತಾನೆ, ಆದರೆ ಅವನು ಹೇಳುವ ಮಾಹಿತಿ ಎಲ್ಲ ತಪ್ಪಿರ್ತದೆ. ಈ ತಪ್ಪು ಮಾಹಿತಿಯಿಂದಾಗಿ ಇವತ್ತು ಏನಾಗ್ತದೆ ಅಂತೇಳಿ ಹೇಳಿದರೆ, ಮಲ್ಲಿಗೆ ಗಿಡಗಳು ಸಾಯ್ತದೆ, ರೋಗ ಬರ್ತದೆ, ಕೀಟ ಬರ್ತದೆ, ಇಳುವರಿ ಬರುವುದಿಲ್ಲ. ಹೀಗೆ ಎಲ್ಲ ಸಮಸ್ಯೆಗಳಿಂದಾಗಿ ಇವತ್ತು 99% ಜನರ ಮಲ್ಲಿಗೆ ಗಿಡಗಳಲ್ಲಿ ಸಮಸ್ಯೆಗಳಿದೆ. ಇಳುವರಿ ಇಲ್ಲ, ನಷ್ಟ ಆಗ್ತಾ ಇದೆ. ಇಂಥದ್ದೆಲ್ಲ ಸಮಸ್ಯೆಯಲ್ಲಿ ಇವತ್ತು ಮಲ್ಲಿಗೆ ಕೃಷಿಕರಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿ ಹೇಳಿದರೆ, ಮಲ್ಲಿಗೆ ಬೆಳೆಗಾರರು ಮಾಡುತ್ತಿರುವಂಥ ತಪ್ಪುಗಳು. ಹಾಗೆ ಸರ್, ಒಬ್ಬರು ವೀಕ್ಷಕರು ಕಮೆಂಟ್ ಹಾಕಿದರು, ನಾನು ಮೊದಲೇ ಹೇಳಿದ ಹಾಗೆ ಬೆಳಗಾವಿ ತುಮಕೂರು ಆಚೆ ನಮಗೆ ಗಿಡ ಬೆಳೆಯಬೇಕು, ಆ ಮಣ್ಣು ಬೇರೆ ಅಲ್ಲ ನಮ್ಮ ಊರಿನಿಗೆ ಕಂಪೇರ್ ಮಾಡಿದರೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಇದನ್ನು ಎಲ್ಲ ಊರುಗಳಲ್ಲಿ ಸಹ ಬೆಳೆಸ್ಬೋದು, ಯಾವ ಊರಿನಲ್ಲಿ ಸಹ ಬೆಳೆಸ್ಬೋದು. ಅದೇನು ಶಂಕರಪುರದಲ್ಲಿ ಬೆಳೆಸಬೇಕು ಹಾಗೇನಿಲ್ಲ. ಈಗ ಉತ್ತರ ಭಾರತದಲ್ಲಿ ಸಹ ನಾವು ಬೆಳೆಸ್ಬೋದು. ಆದರೆ ಇದಕ್ಕೆ ದೊಡ್ಡ ಸಮಸ್ಯೆ ಏನು ಅಂತೇಳಿ ಹೇಳಿದರೆ, ಚಳಿ ಆಗುವುದಿಲ್ಲ.
ಈಗ ಟೆಂಪರೇಚರ್ ಈಗ 18 16 ಇದಕ್ಕಿಂತ ಕಡಿಮೆ ಬಂದಂಥ ಸಂದರ್ಭದಲ್ಲಿ ಗಿಡದಲ್ಲಿ ಮೊಗ್ಗು ಬರುವುದು ಚಿಗುರು ಬರುವುದೆಲ್ಲ ನಿಂತು ಹೋಗ್ತದೆ. ಮತ್ತು ತುಂಬ ಮೈನಸ್ ಬಂದರೆ ಈಗ 4 ಡಿಗ್ರಿ 2 ಡಿಗ್ರಿ 1 ಡಿಗ್ರಿ ಈ ರೀತಿ ಬಂದರೆ ಗಿಡಗಳು ಸತ್ತು ಹೋಗ್ಬೋದು. ಯಾಕೆಂತೇಳಿ ಹೇಳಿದರೆ ಇದು ಉಷ್ಣ ಪ್ರದೇಶದಲ್ಲಿ ಬೆಳೆಯುವಂಥ ಗಿಡ. ಆದರೆ ಬೇರೆ ಎಲ್ಲ ಕಡೆಗಳಲ್ಲಿ ಸಹ ಬೆಳೆಸ್ಬೋದು. ಆದರೆ ಮುಖ್ಯವಾಗಿ ಏನು ಅಂತೇಳಿ ಹೇಳಿದರೆ ಚಳಿಗಾಲದಲ್ಲಿ ಇಳುವರಿ ಬರುವುದಿಲ್ಲ, ಅಷ್ಟೇ ಸಮಸ್ಯೆ ಇರುವಂಥದ್ದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲಿಯೂ ಬೆಳೆಸ್ಬೋದು, ಈ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆಯಲ್ಲಿಯೂ ಬೆಳೆಸ್ಬೋದು. ಆದರೆ ಉತ್ತರ ಭಾರತದಲ್ಲಿ ಚಳಿ ತುಂಬ ಇರುವಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೆ ಇದರಲ್ಲಿ ಮಣ್ಣಿನಲ್ಲಿ ಏನು ವ್ಯತ್ಯಾಸ ಬರಲ್ವಾ? ಮಣ್ಣಿನಲ್ಲಿ ಅಂಥ ವ್ಯತ್ಯಾಸವೇನು ಬರುವುದಿಲ್ಲ. ಯಾಕೆಂತೇಳಿ ಹೇಳಿದರೆ ಗಿಡಗಳು ಬೆಳೆಯುವಂಥ ಮಣ್ಣಿನಲ್ಲಿ, ಬೇರೆ ಜಾತಿಯ ಗಿಡಗಳು ಬೆಳೆಯುವಂಥ ಮಣ್ಣಿನಲ್ಲಿ ಈ ಗಿಡವನ್ನು ಸಹ ನಾವು ಬೆಳೆಸ್ಬೋದು, ಅಂಥದ್ದೇನು ಸಮಸ್ಯೆ ಆಗುವುದಿಲ್ಲ. ಆದರೆ ಏನು ಅಂತೇಳಿ ಹೇಳಿದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇದಕ್ಕೆ ಮರಳು ಮಿಶ್ರಿತ ಅಥವಾ ಕಲ್ಲು ಮಿಶ್ರಿತ ಮಣ್ಣಾಗಬೇಕು. ಅಂಟು ಮಣ್ಣು ಜೇಡಿ ಮಣ್ಣು, ಈ ಮಣ್ಣು ಪ್ರದೇಶದಲ್ಲಿ ಇದನ್ನು ಬೆಳೆಸುವುದು ಕಷ್ಟ. ಅಂಥ ಪ್ರದೇಶಗಳಲ್ಲಿ ನಾವು ಕಲ್ಲನ್ನು ಮಿಶ್ರಣ ಮಾಡಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಸರ್, ಇನ್ನೊಂದು ಕ್ವಶನ್ ಕೇಳೋದಾದರೆ, ಇದನ್ನು ಮಲ್ಲಿಗೆ ಗಿಡವನ್ನು ಹೇಗೆ ಬೆಳೆಸ್ಬೋದು? ಅಂದರೆ ನಾವು ಗಿಡ ನೆಡುವಾಗ ಅದನ್ನು ನಾವು ಹೇಗೆ ಬೆಳೆಸ್ಬೋದು? ಇದು ಬಹಳ ದೊಡ್ಡ ಪ್ರಶ್ನೆ, ಹೇಗೆ ಬೆಳೆಸ್ಬೋದು ಅಂತೇಳಿ ಹೇಳುವಂಥದ್ದು. ಶಾರ್ಟಾಗಿ ಹೇಳ್ಬೋದನ್ನು. ಅದಂದರೆ ಮೇಯ್ನ್ ಏನು ಅಂತೇಳಿ ಹೇಳಿದರೆ ಎತ್ತರದ ಪ್ರದೇಶ ಆಗಬೇಕು. ತಗ್ಗು ಪ್ರದೇಶಗಳು, ನೀರು ನಿಲ್ಲುವ ಪ್ರದೇಶ ಆಗುವುದಿಲ್ಲ, ನೆರಳು ಬೀಳುವಂಥ ಪ್ರದೇಶ ಆಗುವುದಿಲ್ಲ, ಬೆಳಗಿನಿಂದ ಸಂಜೆವರೆಗೆ ಬಿಸಿಲು ಬೀಳುವಂಥ ಪ್ರದೇಶ ಆಗಬೇಕು. ಇಳಿಜಾರು ಭೂಮಿ ಆದರೆ ಬಹಳ ಉತ್ತಮ. ಮತ್ತು ಕಲ್ಲು ಮಿಶ್ರಿತ ಮಣ್ಣು ಅಂದರೆ ಈ ಅಂಟು ಮಣ್ಣು ಹೇಳ್ತಾರೆ ಅಥವಾ ಬಾವೆ ಮಣ್ಣು ಹೇಳ್ತಾರೆ, ಇಂಥ ಮಣ್ಣಿನ ಪ್ರದೇಶ ಇದಕ್ಕೆ ಸೂಕ್ತವಲ್ಲ. ಕಲ್ಲು ಮಿಶ್ರಿತವಾದಂಥದ್ದು ಅಥವಾ ಮರಳು ಮಿಶ್ರಿತವಾದಂಥ ಮಣ್ಣು ಮತ್ತು ಫಲವತ್ತಾದ ಮಣ್ಣು, ಈ ಮಣ್ಣು ಇರುವಂಥ ಯಾವ ಪ್ರದೇಶದಲ್ಲಿ ಸಹ ಇದನ್ನು ಬೆಳೆಸ್ಬೋದು. ಇದರಲ್ಲಿ 2 ಜಾತಿ ಇದೆ. ಒಂದು ದೊಡ್ಡ ಜಾತಿ ಅಥವಾ ದಪ್ಪ ಎಲೆ ಹೇಳ್ತೇವೆ ನಾವು, ಇನ್ನೊಂದು ಚಿಕ್ಕ ಜಾತಿ ಅಥವಾ ಸಪುರ ಎಲೆ ಹೇಳ್ತೇವೆ ನಾವು. ಈ ದಪ್ಪ ಎಲೆಯ ಗಿಡ ಆದರೆ ನಾವು 8 ಅಡಿಯ ಅಂತರದಲ್ಲಿ ನಾವು ನೆಡಬೇಕು. ಅದೇ ನಾವು ಚಿಕ್ಕ ಎಲೆಯದ್ದು ಅಥವಾ ಸಪುರ ಎಲೆಯದ್ದು ಗಿಡ ಆದರೆ ಅದನ್ನು 6 ಅಡಿಗೆ ಒಂದು ನಾವು ನೆಡಬೇಕು. ಆಮೇಲೆ ನಡುವಾಗ 2 ಅಡಿಯ ಹೊಂಡ ತೆಗಿಬೇಕು. ಹೊಂಡ ತೆಗೆದು ಮೇಲ್ಮಣ್ಣು ಮತ್ತು ಹುಡಿ ಗೊಬ್ಬರ ಹಾಕಿ ಹೊಂಡವನ್ನು ಮುಚ್ಚಿ ನಾವು ಮಲ್ಲಿಗೆ ಗಿಡವನ್ನು ನೆಡಬೇಕು. ನಟ್ಟ ನಂತರ ಏನು ಅಂತೇಳಿ ಹೇಳಿದರೆ ನಾವು ತರಗೆಲೆಯನ್ನು ಮುಚ್ಚಬೇಕು. ಯಾವ ರೈತರು ಸಹ ಈ ತರಗೆಲೆಯನ್ನು ಮುಚ್ಚುವಂಥ ಕ್ರಮವನ್ನು ಮಾಡುವುದಿಲ್ಲ. ಅದು ಯಾಕೆ ತರಗೆಲೆಯನ್ನು ಮುಚ್ಚುವುದು ಅಂತೇಳಿ ಹೇಳಿದರೆ ಅದಕ್ಕೆ ಉದಾಹರಣೆ ಏನು ಅಂತೇಳಿ ಹೇಳಿದರೆ, ನಾವು 1 ಗಂಟೆ ಮಧ್ಯಾಹ್ನದ ಬಿಸಿಲಿನಲ್ಲಿ ನಮಗೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ಮಣ್ಣಿಗೆ ಬಿಸಿಲು ಬಿದ್ದರೆ ಏನಾಗ್ತದೆ ಅಂತೇಳಿ ಹೇಳಿದರೆ ಅದರಲ್ಲಿರುವ ಸೂಕ್ಷ್ಮ ಜೀವಿಗಳೆಲ್ಲ ಸಾಯ್ತದೆ. ಸೂಕ್ಷ್ಮ ಜೀವಿಗಳು ಸತ್ತರೆ ನಂತರ ನಮಗೆ ಯಾವುದೇ ಒಂದು ಬೆಳೆಯಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಪಡೀಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ನಾವು ಇಡೀ ಮಲ್ಲಿಗೆ ಪ್ಲಾಟನ್ನು ನಾವು ತರಗೆಲೆಯಿಂದ ಮುಚ್ಚಿದಂಥ ಸಂದರ್ಭದಲ್ಲಿ ನಮಗೆ ನೀರಿನ ಪಸೆ ಸಹ ಉಳಿತದೆ, ಪೋಷಕಾಂಶಗಳು ಸಹ ಸಿಗ್ತದೆ, ಗಿಡಗಳು ಹುಲುಸಾಗಿ ಬೆಳೀಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆಮೇಲೆ ನಾವು ಮಾಡಬೇಕಾಗಿರುವಂಥದ್ದು ನೀರು. ಇವತ್ತು ನೀರಿನದ್ದು ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ನೀರನ್ನು ವಿಪರೀತವಾಗಿ ಕೊಡುವಂಥ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ರೋಗಗಳಿಗೆ ಪ್ರಮುಖ ಕಾರಣ ಏನು ಅಂತೇಳಿ ಹೇಳಿದರೆ ನೀರನ್ನು ನಾವು ಜಾಸ್ತಿ ಕೊಡ್ತಾ ಇದ್ದೇವೆ. ಮಲ್ಲಿಗೆ ಗಿಡಕ್ಕೆ ನೀರಿನ ಒಂದು ಅವಶ್ಯಕತೆ ಇಲ್ಲ. ಯಾಕೆಂತೇಳಿದರೆ ಅದು ಕಾಡು ಜಾತಿಯ ಒಂದು ಗಿಡ. ಹಾಗಾಗಿ ನಾವು ಕೇವಲ ಅದಕ್ಕೆ ಒಂದು 3-4 ದಿವಸಕ್ಕೊಮ್ಮೆ ನಾವು ನೀರನ್ನು ಕೊಟ್ಟರೆ ಸಾಕಾಗ್ತದೆ. ಮತ್ತು ಆವಾಗ ಉತ್ತಮವಾಗಿ ಬೆಳವಣಿಗೆ ಆಗ್ತದೆ, ರೋಗ ಕೀಟಗಳು ಕಡಿಮೆ ಆಗ್ತದೆ. ಆಮೇಲೆ ಅದಕ್ಕೆ ನಿರಂತರವಾಗಿ ಗೊಬ್ಬರವನ್ನು ಕೊಡಬೇಕು. ಯಾಕೆಂತೇಳಿ ಹೇಳಿದರೆ ಮಲ್ಲಿಗೆ ಗಿಡಕ್ಕೆ ಬೇರೆ ಬೆಳೆಗಿಂತ 10 ಪಾಲಿನ ಪೋಷಕಾಂಶದ ಅವಶ್ಯಕತೆ ಇದೆ. ಈ ಮಲ್ಲಿಗೆ ಗಿಡವು ಈ ಬೇಸಿಗೆಗಾಲದಲ್ಲಿ ಮಾತ್ರ ಹೂವನ್ನು ಕೊಡುವ ಜಾತಿ. ಅದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೂವನ್ನು ಕೊಡುವ ಜಾತಿ ಅಲ್ಲ. ಆದರೆ ನಾವು ಕೃತಕವಾಗಿ ಪೋಷಕಾಂಶಗಳನ್ನು ಅಂದರೆ ಭಾಳಷ್ಟು ಪೋಷಕಾಂಶಗಳನ್ನು ನೀಡಿ ಇಡೀ ವರ್ಷ ಅದರಲ್ಲಿ ಚಿಗುರು ಬರುವಂತೆ ಮಾಡಿ ಇಡೀ ವರ್ಷ ಹೂವನ್ನು ಪಡಿತಾ ಇದ್ದೇವೆ. ಹಾಗಾಗಿ ತುಂಬ ಪೋಷಕಾಂಶಗಳನ್ನು ಕೊಡಬೇಕು. ಆಮೇಲೆ ನಾವು ನಿರಂತರವಾಗಿ ದ್ರವ ರೂಪದ ಗೊಬ್ಬರವನ್ನು ಕೊಡಬೇಕು. ಯಾಕೆಂತೇಳಿ ಹೇಳಿದರೆ ಬೇಗನೆ ನಮಗೆ ಅದರಲ್ಲಿ ಪೋಷಕಾಂಶ ಸಿಗಬೇಕು ಅಂತಾದರೆ ಅದನ್ನು ನಾವು ನೀರು ಮಾಡಿ ಕೊಡಬೇಕು. ಅದರಲ್ಲಿ ಈಗ ನೆಲಕಡಲೆ ಹಿಂಡಿ, ಕೈಬೇವಿನ ಹಿಂಡಿ ಅಥವಾ ಸೆಗಣಿ, ಗೋಮೂತ್ರ ಇಂಥದ್ದನ್ನೆಲ್ಲ 2-3 ದಿವಸ ಕಳಿಸಿ ಆಮೇಲೆ ನಾವು ಗಿಡಗಳಿಗೆ ನೀಡುವುದರಿಂದ ನಾವು ಉತ್ತಮವಾದಂಥ ಒಂದು ಇಳುವರಿಯನ್ನು ಪಡೀಲಿಕ್ಕಾಗ್ತದೆ. ಆಮೇಲೆ ಅದರಲ್ಲಿ ಇರುವಂಥದ್ದೇನು ಅಂತೇಳಿ ಹೇಳಿದರೆ ಈ ಕೀಟಗಳ ಒಂದು ಸಂರಕ್ಷಣೆ. ಇದರಲ್ಲಿ ಏನು ಅಂತ ಹೇಳಿದರೆ ನಾವು ತಪ್ಪು ಮಾಡುವಂಥದ್ದು ಏನು ಅಂತ ಹೇಳಿದರೆ ಕೀಟನಾಶಕಗಳಿಂದ ಕೀಟಗಳು ಕಂಟ್ರೋಲ್ ಆಗೋದಿಲ್ಲ. ನಾವೆಲ್ಲ ಎಣಿಸಿದ್ದೇವೆ ಏನು ಅಂತೇಳಿದರೆ ಈ ಮದ್ದುಗಳನ್ನು ನಾವು ಬಿಟ್ಟರೆ ನಮ್ಮ ಗಿಡದಲ್ಲಿರುವ ಹುಳಗಳೆಲ್ಲ ಸತ್ತು ಹೋಗ್ತದೆ ಅಂತೇಳಿ. ಆದರೆ ಪ್ರಾರಂಭದಲ್ಲಿ ಮಾತ್ರ ಸಾಯ್ತದೆ. 2-3 ಸಿಂಪರಣೆಯ ನಂತರ ಕೀಟಗಳು ಜಾಸ್ತಿ ಆಗ್ತದೆ. ಯಾರು ಕೀಟನಾಶಕ ಸಿಂಪರಣೆ ಮಾಡ್ತಾರೆ ಅವರ ಮಲ್ಲಿಗೆ ಗಿಡದಲ್ಲಿ ಕೀಟಗಳು ಜಾಸ್ತಿ ಇರ್ತದೆ. ಹಾಗಾಗಿ ಅದರಿಂದ ಏನು ಉಪಯೋಗ ಆಗುವುದಿಲ್ಲ. ಹಾಗೆ ರೋಗನಾಶಕಗಳು, ಇವತ್ತು ನಾವು ಬೇರೆ ಬೇರೆ ರೀತಿಯ ರೋಗಗಳನ್ನು ನೋಡ್ತೇವೆ ಮಲ್ಲಿಗೆ ಗಿಡದಲ್ಲಿ. ಎಲೆ ಚುಕ್ಕೆ ರೋಗ ಇರ್ಬೋದು, ಗಿಡ ಹಳದಿ ಆಗುವುದು, ಎಲೆ ಉದುರುವುದು, ಇಂಥ ರೋಗಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಈ ರೋಗಗಳು ಸಹ
ರೋಗನಾಶಕಗಳಿಂದ ಹತೋಟಿ ಆಗುವುದಿಲ್ಲ ನಾವು. ಹಾಗಾಗಿ ಅವುಗಳನ್ನು ಬಿಡದೇ ಇದ್ದರೆ ನೈಸರ್ಗಿಕವಾಗಿ ಬಹಳ ಉತ್ತಮವಾದಂಥ ಒಂದು ಇಳುವರಿಯನ್ನು ನಮಗೆ ಪಡೀಲಿಕ್ಕಾಗ್ತದೆ. ಅದು ಬಿಡುವುದಿಲ್ಲ, ಧರ್ಮಕ್ಕೆ ಕೊಟ್ಟರೆ ಸಹ ಮದ್ದು ಬಿಡುವುದಿಲ್ಲ. ಓಕೆ ಸರ್, ಎಲ್ಲರೂ ಏನು ಗೊತ್ತುಂಟ, 1000 ರೂಪಾಯಿಗೆ ಹಣ ಕೊಟ್ಟು ಮದ್ದು ತರ್ತಾರೆ. ನಾನು ಧರ್ಮಕ್ಕೆ ಕೊಟ್ಟರೆ ಸಹ ಮದ್ದು ಬಿಡುವುದಿಲ್ಲ. ಯಾಕೆಂದ್ರೆ ನೋಡಿ, ನಾವು ಕುಡಿಬಾರ್ದು. ಒಬ್ಬ ಧರ್ಮಕ್ಕೆ ಕೊಡ್ತಾನೆ ಅಂತ ಹೇಳಿದ್ರೆ ನಾವು ಕುಡಿಯುವುದಿಲ್ಲ. ಹಾಗೆ ಅದ್ರ ಬಗ್ಗೆ ಕೇಳ್ತೇನೆ ಸರ್. ಸರ್, ನಾನು ಇಲ್ಲಿ ನೋಡಿದೆ ನಿಮ್ಮ ಮನೆ ಆಚೆ ತುಂಬ ಮಲ್ಲಿಗೆ ಗಿಡಗಳಿವೆ. ನೀವೇ ನಿಮ್ಮದೇ ಆದ 1,500 ಇದೆ ಮಲ್ಲಿಗೆ. ನಿಮ್ಮದೇ ಆದ ನರ್ಸರಿ ಕೂಡ ಇದೆ ಇಲ್ಲಿ. ಹಾಗಾಗಿ ಕಲೆ ಕ್ವಶನ್ ಅಲ್ಲದೆ ಅದೇ ಎಲ್ಲಿ ನೋಡಿದ್ರು ಅಲ್ಲಿ ನಿಮ್ಗೆ ಈ ಹೆಣ್ಣಿನಿಂದ ಆ ಹೆಣ್ಣಿನವರೆಗೆ ಅದೇ ಮಲ್ಲಿಗೆ ಗಿಡ ನೀವು ಹೇಳಿದ್ರಿ 1,500 ತನಕ ಇದೆ ಅಂತ. ಸೊ ಅದಕ್ಕೆ ನೀವು ಕೀಟನಾಶಕ ಎಲ್ಲ ಹಾಕಲ್ವಾ? ಹೇಗೆ ನೀವು ನೋಡ್ಕೋತಿದ್ದೀರಾ? ಅಲ್ಲ ನೋಡಿ, ಪ್ರಕೃತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ವೈರಿ ಕೀಟದ ಹಿಂದೆ ಅದಕ್ಕೆ ಶತ್ರು ಕೀಟ ಅಂತ ಇದೆ. ಅಂದರೆ ಆ ಕೀಟವನ್ನು ತಿನ್ನುವಂಥ ಕೀಟಗಳು ಪ್ರಕೃತಿಯಲ್ಲೇ ಇದೆ. ಮತ್ತು ಪ್ರಕೃತಿಯಲ್ಲಿ ಏನು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಇದೆ. ಮನುಷ್ಯರು ಯಾರು ಈ ಬ್ಯಾಲೆನ್ಸನ್ನು ಮಾಡಿರುವಂಥದ್ದಲ್ಲ. ಈಗ ಕೀಟಗಳು ವಿಪರೀತವಾಗಿ ಜಾಸ್ತಿಯಾಗಿ ಯಾವ ಒಂದು ಗಿಡ ಸಹ ಬದುಕದಂಥ ಪರಿಸ್ಥಿತಿ ಭೂಮಿಯಲ್ಲಿ ಬರಬೇಕಿತ್ತು. ಯಾಕೆಂತ ಹೇಳಿದ್ರೆ ಒಂದು ಕೀಟ ಅದು ಅದರ ಜೀವಮಾನದಲ್ಲಿ 200 ಕೀಟವನ್ನು ಮಾಡ್ತದೆ. ಅಷ್ಟು ವೇಗವಾಗಿ ಅವುಗಳ ಸಂತಾನ ಉತ್ಪತ್ತಿ ಆದರೂ ಸಹ ಪ್ರಕೃತಿಯಲ್ಲಿ ನಾವು ನೋಡುವಂಥದ್ದು ಏನು, ಒಂದು 10%, 20% ಕೀಟಗಳಿಂದ ಡ್ಯಾಮೇಜನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಮಲ್ಲಿಗೆಯಲ್ಲಿ ಸಹ ಹಾಗೆ. ನಾವು ಕೀಟಗಳು ಬಂತು ಅಂತೇಳಿ ಹೇಳಿ ವಿಚಲಿತರಾಗುವಂಥ ಅವಶ್ಯಕತೆ ಇಲ್ಲ. ನಾವು ಅದು ತನ್ನಷ್ಟಕ್ಕೆ ಅದು ಹತೋಟಿ ಆಗ್ತದೆ. ಮತ್ತು ಕೀಟಗಳು ಇರಬೇಕು ಪ್ರಕೃತಿಯಲ್ಲಿ. ಯಾಕೆಂತೇಳಿ ಹೇಳಿದರೆ, ನಾನು ಹೇಳಿದೆಲ್ಲ, ಪ್ರಕೃತಿಯಲ್ಲಿ ಈ ಸಮತೋಲನ ಹೇಳುವಂಥದ್ದು ಬಹಳ ದೊಡ್ಡ ವಿಷಯ. ಈ ಪ್ರಕೃತಿಯಲ್ಲಿ ಸಮತೋಲನ ತಪ್ಪಿದರೆ ಮನುಷ್ಯ ಸಹ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಕೊರೋನಾದಂಥ ರೋಗಗಳು ಬಂದಾಗ ನಾವು ನೋಡಿದ್ದೇವೆ ಅದನ್ನು ಏನಾಗ್ತದೆ ಅಂತ ಹೇಳುವಂಥದ್ದು. ಹಾಗಾಗಿ ಅದು ಯಾವುದೂ ನಮಗೆ ತೊಂದರೆ ಮಾಡುವುದಿಲ್ಲ. ಈ ಕೀಟಗಳಾಗಲಿ ರೋಗಗಳಾಗಲಿ ಯಾವುದೂ ತೊಂದರೆ ಮಾಡುವುದಿಲ್ಲ. ಅವುಗಳು ಇರ್ತದೆ. ಅದು ಗಿಡಗಳ ಒಟ್ಟಿಗೆ ಇರ್ತದೆ, ಕೀಟವೂ ಇರ್ತದೆ, ರೋಗವೂ ಇರ್ತದೆ, ಎಲ್ಲವೂ ಹತೋಟಿಯಲ್ಲಿ ಇರ್ತದೆ. ಹಾಗಾಗಿ ನಾವು ಕೀಟನಾಶಕಗಳನ್ನು ರೋಗನಾಶಕಗಳನ್ನು ಸಿಂಪರಣೆ ಮಾಡಿದರೆ ಗಿಡವೇ ಸತ್ತು ಹೋಗ್ತದೆ. ಇವತ್ತು ಒಂದು 50% ಜನರ ಗಿಡಗಳು ಮಳೆಗಾಲದಲ್ಲಿ ಸತ್ತು ಹೋಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿ ಹೇಳಿದರೆ ಕೀಟನಾಶಕಗಳು, ಕ್ರಿಮಿನಾಶಕಗಳ ಬಳಕೆ. ಜಾಸ್ತಿ ನೀರು ಒಂದು ಕಾರಣ, ಹಾಗೆ ಬೇರೆ ತಪ್ಪುಗಳು ಒಂದು ಕಾರಣ. ಅದರಲ್ಲಿ ಪ್ರಮುಖ ಕಾರಣ ಸಿಂಪರಣೆ ಹೇಳುವಂಥದ್ದು. ಹಾಗಾಗಿ ಅದನ್ನು ಮಾಡದೇ ಇರುವುದು ಒಳ್ಳೆಯದು. ಧರ್ಮಕ್ಕೆ ಕೊಟ್ಟರು ನಾನು ಮಾಡುವುದಿಲ್ಲ ಹೇಳಿದೆಲ್ಲ, ಧರ್ಮಕ್ಕೆ ಕೊಟ್ಟರು ಅದನ್ನು ನಾನು ಮಾಡುವುದಿಲ್ಲ. ಆದರೆ ಜನರು ಏನು ಅಂತ ಹೇಳಿದರೆ 1000 ರೂಪಾಯಿ ಕೊಟ್ಟು ಕ್ಯೂ ನಿಂತುಕೊಂಡು ಅದನ್ನು ತಗೊಂಡುಕೊಂಡು ಅದನ್ನು ಸಿಂಪರಣೆ ಮಾಡ್ತಾರೆ. ಮತ್ತು ಕೆಲವರೆಲ್ಲ ಹೇಳ್ತಾರೆ ಅವರಿಗೆ ಜಾಗ ಎಲ್ಲ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ. ಅವರು ಯಾವ ರೀತಿ ಇದನ್ನು ಬೆಳೆಸಬಹುದು? ನೋಡಿ, ಇವತ್ತು ಬಹಳ ಯಶಸ್ವಿಯಾಗಿ ನಮಗೆ ಈ ಕುಂಡಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಲಕೋಟೆಗಳಲ್ಲಿ ಬೆಳೆಸ್ಬೋದು. ಪ್ಲಾಸ್ಟಿಕ್ ಲಕೋಟೆ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಸುಲಭ ಅದು ನಮಗೆ ಹ್ಯಾಂಡಲ್ ಮಾಡಲಿಕ್ಕೆ. ಪ್ಲಾಸ್ಟಿಕ್ಕು ಇದರಲ್ಲಿ ಪ್ರಕೃತಿಗೆ ವಿರೋಧ ಆದರೂ ಸಹ ಅದರಲ್ಲಿ ತುಂಬ ಬೆನಿಫಿಟ್ ಉಂಟು. ನೀವೆಲ್ಲ ನಮ್ಮ ತೋಟದಲ್ಲಿ ಸಹ ನೀವು ನೋಡ್ಬೋದು. ನಾವೆಲ್ಲ ಹುಲ್ಲು ಬರದ ಹಾಗೆ ಸಹ ನಾವು ಪ್ಲಾಸ್ಟಿಕ್ಗಳನ್ನು ಹಾಕ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಮನುಷ್ಯರಿಗೆ ಇವತ್ತು ಅನುಕೂಲ ಸಹ ಮುಖ್ಯ. ಖಾಲಿ ನಾವು ಪ್ರಕೃತಿಯನ್ನು ನೋಡಿದರೆ ನಮಗೆ ಅದು ಕಷ್ಟ ಆಗ್ತದೆ. ಆದರೆ ಬ್ಯಾಲೆನ್ಸ್ನಲ್ಲಿ ಇರಬೇಕು. ನಾವು ಆದಷ್ಟು ಕಡಿಮೆ ಉಪಯೋಗಿಸಬೇಕು. ಆದರೆ ಉಪಯೋಗಿಸದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಲಕೋಟೆಗಳಲ್ಲಿ ಉಂಟಲ್ಲ, ಬಹಳ ಉತ್ತಮವಾದಂಥ ಇಳುವರಿಯನ್ನು ಪಡೀಲಿಕ್ಕಾಗ್ತದೆ. ಯಾಕೆಂತ ಹೇಳಿದರೆ ಆ ಲಕೋಟೆಗಳಲ್ಲಿ ನೀರಿನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ನಮಗೆ. ನೀವು 1 ದಿವಸ ನೀರು ಹಾಕದಿದ್ದರೆ ಗಿಡ ಬಾಡ್ತದೆ. ಆದರೆ ಮಣ್ಣಿನಲ್ಲಿ ನೀವು 15 ದಿವಸ ಗಿಡಗಳಿಗೆ ನೀರು ಹಾಕದಿದ್ದರೂ ಬಾಡುವುದಿಲ್ಲ. ಈ ಬಾಡುವಂಥದ್ದು ಉಂಟು ನೋಡಿ, ಇದು ಬಹಳ ಪ್ರಾಮುಖ್ಯವಾದಂಥದ್ದು. ಹೇಗೆ ನೋಡಿ, ನಮ್ಮ ಒಂದು ಆರೋಗ್ಯ ಇರಬೇಕಾದ್ರೆ ನಮಗೆ ಬಾಯಾರಿಕೆ ಆದ ಮೇಲೆ ನಾವು ನೀರು ಕುಡಿಬೇಕು. ಬಾಯಾರಿಕೆ ಆಗದೆ ಸುಮ್ಮನೆ ನಾವು ದಿನ ಇಡೀ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಹಾಳಾಗ್ತದೆ. ಹಸುವೆ ಆಗದೆ ನಾವು ಊಟ ಮಾಡಿದರೆ ಅಜೀರ್ಣ ಆಗ್ತದೆ. ಹಾಗೆ ಗಿಡಗಳಿಗೆ ಸಹ ಈ ನೀರಿನ ಅಭಾವ ಬಂದರೆ, ಅಂದರೆ ತುಂಬ ಅಭಾವ ಅಲ್ಲ, ಸ್ವಲ್ಪ ನಮಗೆ ಬಾಯಾರಿಕೆ ಆದಾಗೆ ಆ ಅಭಾವ ಗಿಡಗಳ ಮೇಲೆ ಬಂದರೆ ಅದರಿಂದ ನಮಗೆ ಉತ್ತಮವಾದಂಥ ಇಳುವರಿ ಪಡೀಲಿಕ್ಕಾಗ್ತದೆ. ಆದರೆ ಮಣ್ಣಿನಲ್ಲಿ ಅದು ಆಗೋದಿಲ್ಲ. ಯಾಕೆಂತ ಹೇಳಿದರೆ ಮಣ್ಣಿನಲ್ಲಿ ಏನು ಇದೆ ಅಂತ ಹೇಳಿದರೆ ಆಳದಿಂದ ನೀರಿನ ಪಸೆ ಮೇಲೆ ಬರ್ತದೆ. ದೀಪದಲ್ಲಿ ನೋಡಿ, ದೀಪ ಮೇಲೆ ಇರ್ತದೆ, ಎಣ್ಣೆ ಕೆಳಗೆ ಇರ್ತದೆ. ಬದಿಯಲ್ಲಿ ಹೇಗೆ ಎಣ್ಣೆ ಮೇಲೆ ಬರ್ತದೆ ನೋಡಿ, ಅದೇ ರೀತಿ ಮಣ್ಣಿನಲ್ಲಿ ಪಸೆ ನಿರಂತರವಾಗಿ ಬರ್ತಾ ಇರ್ತದೆ. ಹಾಗಾಗಿ ಗಿಡಗಳು ಬಾಡುವುದಿಲ್ಲ. ಪಕ್ಕನೆ ಬೇಸಿಗೆಯಲ್ಲಿ ಬಾಡಬಹುದು. ಯಾಕೆಂತ ಹೇಳಿದರೆ ನಿರಂತರವಾದಂಥ ಒಂದು ನೀರಿನ ಅಭಾವ ಇರ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ಬಾಡುವಂಥ ಸಾಧ್ಯತೆ ಉಂಟು. ಆದರೆ ಮಳೆಗಾಲ ಚಳಿಗಾಲದಲ್ಲೆಲ್ಲ ಗಿಡಗಳನ್ನು ನಮಗೆ ಬಾಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವುಗಳು ಡಲ್ ಆಗಿರ್ತವೆ. ಡಲ್ ಅಂದರೆ ಅದರಲ್ಲಿ ಚಿಗುರುಗಳು ಕಡಿಮೆ ಬರ್ತದೆ. ಅದೇ ಲಕೋಟೆಯಲ್ಲಿ 1 ದಿವಸ ನೀರು ಕೊಡದಿದ್ರೆ ಆಯಿತು, ಬಾಡ್ತದೆ. ಮತ್ತು ನೀವು ಈ ದ್ರವ ರೂಪದ ಗೊಬ್ಬರವನ್ನೆಲ್ಲ ಕೊಟ್ಟಾಗ ಬಹಳ ಉತ್ತಮವಾದಂಥ ಇಳುವರಿ ಪಡೀಲಿಕ್ಕಾಗ್ತದೆ. ಹಾಗಾಗಿ ಲಕೋಟೆಗಳಲ್ಲಿ ಮಾಡುವುದು ಒಳ್ಳೆಯದು. ನಾನು 1,000 ಲಕೋಟೆಯಲ್ಲಿ ಮಾಡಿದ್ದೇನೆ, 500 ನೆಲದಲ್ಲಿದೆ. ಇನ್ನು ನಾನು ಲಕೋಟೆಯಲ್ಲೇ ಜಾಸ್ತಿ ಮಾಡೋದು. ಇನ್ನು ನೆಲದಲ್ಲಿ ನಾನು ನಡಲಿಕ್ಕೆ ಹೋಗೋದಿಲ್ಲ. ಈಗ 20-30 ವರ್ಷದ ಹಿಂದೆ ನಟ್ಟಂಥ ಗಿಡಗಳಿದೆ, ಅದನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಇನ್ನು ನಾವು ನೆಲದಲ್ಲಿ ನಡಲಿಕ್ಕೆ ಹೋಗುದಿಲ್ಲ, ಲಕೋಟೆಗೆಲ್ಲೇ ಮುಂದುವರಿಸ್ತೇವೆ ನಾವು. ಮತ್ತು ಇನ್ನೊಂದು ಅವರು ಹೇಳ್ತಾರೆ ಟ್ಯಾರಿಸ್ ಮೇಲಿನ ಕೃಷಿ ಏನೋ ಹೇಳ್ತಾರಲ್ಲ, ಅದು ಲಕೋಟೆಯಲ್ಲೇ ಮಾಡೋದಲ್ಲ? ಹೌದೌದು, ಟ್ಯಾರಿಸಲ್ಲಿ ಮಾಡೋದು ಸಹ ಲಕೋಟೆಯಲ್ಲೇ ಮಾಡೋದು. ಯಾಕೆಂತ ಹೇಳಿದರೆ
ಅಲ್ಲಿ ಮಣ್ಣು ಹಾಕಲಿಕ್ಕೆ ಆಗೋದಿಲ್ಲ ನಮಗೆ ತಾರಸಿನ ಮೇಲೆ. ಇನ್ನು ಅಂಗಳದಲ್ಲಿಯೂ ಮಾಡ್ಬೋದು. ಇಂಥ ಜಾಗಗಳಲ್ಲಿ ನೋಡಿ, ನಾವು ಗುಡ್ಡ ಪ್ರದೇಶದಲ್ಲಿ ಲಕೋಟೆಯಲ್ಲಿ ಮಾಡಿದ್ದೀವಿ. ಗುಡ್ಡ ಪ್ರದೇಶ ಅಲ್ಲ ಅದು, ನಮಗೇನು ಕಾಂಕ್ರೀಟ್ ಹಾಕಲಿಲ್ಲ, ಏನೂ ಹಾಕಲಿಲ್ಲ ಅಲ್ಲಿ. ನಾವು ನಮಗೆ ನೆಲದಲ್ಲಿ ಮಾಡ್ಬೋದಿತ್ತು ಅಲ್ಲಿ ಅಲ್ವಾ. ನಾವು ನೆಲದಲ್ಲಿ ಮಾಡಲಿಲ್ಲ. ಯಾಕೆ? ನೆಲದಕ್ಕಿಂತ ನಮಗೆ ಲಕೋಟೆಯಲ್ಲಿ ಜಾಸ್ತಿ ಅನುಕೂಲಗಳುಂಟು, ಜಾಸ್ತಿ ಇಳುವರಿಯನ್ನು ಪಡೀಲಿಕ್ಕಾಗ್ತದೆ. ಸುಲಭ, ಕೆಲಸ ಕಮ್ಮಿ. ಇಲ್ಲಾಂದರೆ ಹುಲ್ಲರಿಯುವುದೇ ದೊಡ್ಡ ಕೆಲಸ. ಈಗ ಬೆಳಿಗ್ಗೆ ಹೂ ಕೊಯ್ದರೆ ಮಧ್ಯಾಹ್ನ ಮೇಲೆ ಇಡೀ ಹುಲ್ಲು ಅರಿಬೇಕು, ಅಷ್ಟು ಹುಲ್ಲು ಬರ್ತದೆ ಇದರಲ್ಲಿ. ಅದಕ್ಕಾಗಿ ಅದು ಒಳ್ಳೆಯದು. ಈಗ ಮಲ್ಲಿಗೆ ನಾವೀಗ ಗಿಡ ನೆಟ್ಟರೆ ಸಾಕಾಗಲ್ಲ. ಈ ಮಲ್ಲಿಗೆ ಗಿಡವನ್ನು ಯಾವ ಸೀಸನ್ಸಲ್ಲಿ ನೆಡ್ಬೋದು? ಈ ರೀತಿ ಹೇಳುವುದು ಅದು ಕಸ ಅಲ್ಲ ಅದು ಅಲ್ವಾ. ಕಸ ಹೇಗೆ ಆಗ್ತದೆ ಅದು? ಕಸ ಪ್ಲಾಸ್ಟಿಕ್ ಕಸ, ಉಗುಳಿದ್ರೆ ಕಸ. ಇದು ಹೂ ಹೇಗೆ ಕಸ ಆಗ್ತದೆ? ಅಧಿಕ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರಿಗೆ. ನಾವು 3 ತಿಂಗಳ ಗಿಡವನ್ನು 80 ರೂಪಾಯಿಗೆ ಕೊಡ್ತೇವೆ.